ಉಚ್ಚಿಲ ಬಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಡಬೆಟ್ಟು ಎಂಬಲ್ಲಿ ಅದಮಾರು ರಸ್ತೆಯ ಕಿರು ಸೇತುವೆಯ ನೀರಿಗೆ ಯಾರೋ ಕಿಡಿಗೇಡಿಗಳು ಕೋಳಿ ತ್ಯಾಜ್ಯವನ್ನ ರಾಶಿಯಾಗಿ ತಂದು ಸುರಿಯುತ್ತಿದ್ದರಿಂದ ಇಡೀ ಪ್ರದೇಶ ಗಬ್ಬೆದ್ದು ನಾರುತ್ತಿದೆ. ಎರ್ಮಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೋಳಿ ಅಂಗಡಿ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ದು, ಆದರೆ ಗ್ರಾಮ ಪಂಚಾಯತ್ ನಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಕೋಳಿ ಅಂಗಡಿಗೆ ಪರವಾನಗಿ ನೀಡಿಲ್ಲ ಎಂಬುದಾಗಿ ಪ್ರಕರಣದಿಂದ ಜಾರಿಕೊಂಡಿದ್ದಾರೆ. ಈ ಪ್ರದೇಶದ ಜನ ಮಾರಕ ರೋಗ ಭೀತಿ ಎದುರಿಸುವಂತಾಗಿದೆ ಎಂಬುದಾಗಿ ಸ್ಥಳೀಯ ನಿವಾಸಿ ಸಂತೋಷ್ ಶೆಟ್ಟಿ ಬರ್ಪಣಿ ಆಪಾದಿಸಿದ್ದಾರೆ. ರಾತ್ರಿಯ ಹೊತ್ತಲ್ಲಿ ಯಾವುದೋ ಕೋಳಿ ಅಂಗಡಿಯವರು ಈ ಕೃತ್ಯ ನಡೆಸುತ್ತಿದ್ದು, ಈ ಬಗ್ಗೆ ಎರ್ಮಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕೋಳಿ ಅಂಗಡಿಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಗ್ರಾಮ ಪಂಚಾಯತ್ಗೆ ದೂರು ನೀಡಿದ್ದು, ಆದರೆ ಗ್ರಾಮ ಪಂಚಾಯತ್ ನಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಕೋಳಿ ಅಂಗಡಿಗೆ ಪರವಾನಗಿ ನೀಡಿಲ್ಲ ಎಂಬುದಾಗಿ ಪ್ರಕರಣದಿಂದ ಜಾರಿಕೊಂಡಿದ್ದಾರೆ. ಎರ್ಮಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳಷ್ಟು ಕೋಳಿ ಅಂಗಡಿಗಳು ಕಾರ್ಯಾಚರಿಸುತ್ತಿದ್ರು, ಅದೆಲ್ಲವನ್ನ ಅನಧಿಕೃತ ಎನ್ನುತ್ತಿರುವ ಗ್ರಾಮ ಪಂಚಾಯತ್ ಅನಧಿಕೃತವಾಗಿಯೂ ಅಕ್ರಮವಾಗಿಯೂ ಕಾರ್ಯಾಚರಿಸುತ್ತಿರುವ ಈ ಕೋಳಿ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ ಏಕೆ ಎಂಬುದಾಗಿ ಸಂತೋಷ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಂಚಾಯತ್ ಹತ್ರ ಕೇಳಿದ್ರೆ ಪಂಚಾಯತ್ನವರು ಹೇಳ್ತಾರೆ, ನಾವು ಕೋಳಿ ಅಂಗಡಿಗೆ ಅವರಿಗೆ ಲೈಸೆನ್ಸ್ ಕೊಡಲಿಲ್ಲ, ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಅಂದರೆ ಹೈವೇಗೆ ಹೋದ ಜಾಗದಲ್ಲಿ ಅವರು ಅಕ್ರಮವಾಗಿ ಕಟ್ಟಡ ತೆರೆದು ಅದರಲ್ಲಿ ಅಕ್ರಮವಾಗಿ ಕೋಳಿ ಮಾರಾಟ ಮಾಡ್ತಿದ್ದಾರೆ. ಅದರ ತ್ಯಾಜ್ಯವನ್ನು ತಂದು ಈ ನಮ್ಮ ಹರಿಯುವ ನೀರಿಗೆ ಹಾಕ್ತಾರೆ. ಈ ಸಹ ನೀರು ಸಹ ಕಡಿಮೆ ಇದ್ದರಿಂದ ಇಲ್ಲಿ ದಿನವೊಂದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಅದಮಾರು ವಿದ್ಯಾಸಂಸ್ಥೆಗೆ ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು, ಆ ಮಕ್ಕಳು ಕೂಡ ಈ ದುರ್ನಾತದಿಂದ ಸಮಸ್ಯೆಗೆ ಸಿಲುಕುವಂತಾಗಿದೆ ಎಂಬುದಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಸುರೇಶ್ ಶರ್ಮಾ, ವಿ4 ನ್ಯೂಸ್ 24/7 ಪಡುಬಿದ್ರೆ.